ಕೇಂದ್ರದ ಮೋದಿ ಸರ್ಕಾರ ಗಣರಾಜ್ಯೋತ್ಸವದ ಪರೇಡ್ಗೆ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನೀಡಿಲ್ಲವೆಂದು ಖಂಡಿಸಿ ಇಂದು ಉಡುಪಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಬಿಲ್ಲವ ಸಮುದಾಯಗಳು ಸ್ವಾಭಿಮಾನದ ನಡಿಗೆ ಎಂಬ ಪಾದಯಾತ್ರೆಯನ್ನು ನಡೆಸಿದ್ದು, ಉಡುಪಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಗಳ ಮೂಲಕ ಹೆಜಮಾಡಿಗೆ ಬಂದು ಅಲ್ಲಿಂದ ಸ್ವಾಭಿಮಾನ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಮೆರವಣಿಗೆಯು ಸಂಪನ್ನಗೊಳ್ಳಲಿದೆ. ಈ ಮೂಲಕ ತಮ್ಮ ನೋವನ್ನ ಬಿಲ್ಲವ ಸಮುದಾಯ ಉಡುಪಿಯಲ್ಲಿ ಕೂಡ ಪ್ರದರ್ಶನ ಮಾಡಿದೆ. Black. Mitmatla. Ashokre ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಗೀತಕ್ಕೆ ನಮ್ಮ ಸ್ವಾಭಿಮಾನ ಜಾಥಾ ನಮ್ಮ ಮುತ್ತುದು ಯಜಮಾನಿಟ್ಟು ಪೇಟೆ ಆದು ಪಡುಬಿದ್ರೆ ಆದು ಪಡುಬಿದ್ರೆ ನಮ್ಮ ಕಾಪಬಹುದು ಕಾಪುದ ಪೇಟೆದ ಮುಖಾಂತರ ನುಗ್ಗಬಹುದು. ಅದೇ ರೀತಿಗೆ ಬಾಂಗ್ಲಾದು ನಮ್ಮ ಕಟ್ಪಾಡಿನ ಜಂಕ್ಷನ್ ಸರ್ವಿಸ್ ನೋಡಬಹುದು. ಇತರೆ ಬೈಲೂರು, ಅದೇ ರೀತಿಗೆ ಕುಂದಾಪುರದ್ದು, ಬ್ರಹ್ಮಾವರದ್ದು, ಅದೇ ರೀತಿ ಬಂದಿದೆ ನಮ್ಮ ಕಾರ್ಕಳದಲ್ಲಿ ಆ ವಾಹನ ಜಾತ ಬಂಡಂಜೆಡ್ ಸೇರಿದ್ದು ಇಲ್ಲಿ ನಮ್ಮ ಒಟ್ಟಿಗೆ ಕಟ್ಪಾಡಿ ಮತ್ತು ಸೇರಿಕೊಂಡಿರೋದು. ಕಟ್ಪಾಡಿಗೆ ನಮ್ಮ ಹೆಚ್ಚು ಕಡಿಮೆ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡ್ತದೆ. ಅಂತಂದ್ರೆ ನಮ್ಮ ನಡ್ಕೊಂಡು ಹೋಗ್ತಾರೆ ದೇವಸ್ಥಾನದ್ದು ನಮ್ಮೊಟ್ಟಿಗೆ ಟ್ಯಾಬ್ಗಳು 38 ಟ್ಯಾಬ್ಗಳು ಉಂಟು. ಆ ಟ್ಯಾಬ್ಗಳು ಪೂರ ನಮ್ಮ ಮಾತ್ರ ನಾವು ನಡ್ಕೊಂಡು ಹೋಗ್ತಾರೆ ಕಾರ್ಯಕ್ರಮ.